ಇಷ್ಟು ಕಾಲದ ಮೈತ್ರಿ ಧರ್ಮಕ್ಕೆ ದ್ರೋಹವೆಸಗಿದ ಶಿವಸೇನೆ ಮಹಾರಾಷ್ಟ್ರದಲ್ಲಿ ತಕ್ಕ ಪಾಠವನ್ನ ಕಲಿತಿದೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಎನ್ಸಿಪಿ ಸರ್ಕಾರ 5 ವರ್ಷಗಳ ಕಾಲ ಉತ್ತಮ ಆಡಳಿತವನ್ನು ನೀಡಲಿದೆ ಎಂದು ಡಿಸಿಎಂ ಲಕ್ಷ್ಮಣ ಸವದಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಅಥಣಿಯಲ್ಲಿಂದು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ, ಬಹು ದಿನಗಳಿಂದ ಶಿವಸೇನೆ ನಮ್ಮ ಮಿತ್ರ ಪಕ್ಷವಾಗಿತ್ತು. ಆದರೆ ಈ ಬಾರಿ ಚುನಾವಣೆಯ ಬಳಿಕ ಶಿವಸೇನೆ ದುರಾಸೆಗೆ ಎಡೆಯಾಯಿತು. ಬಾಳಾಸಾಹೇಬ್ ಠಾಕ್ರೆಯವರು ಈ ರೀತಿಯಾಗಲು ಹಿಂದೆ ಎಂದೂ ಅವಕಾಶವನ್ನು ನೀಡಿರಲಿಲ್ಲ. ಅವರು ತಮ್ಮ ಧ್ಯೇಯ ಸಿದ್ಧಾಂತವನ್ನು ಇಟ್ಟುಕೊಂಡು ಬಂದಿದ್ದರು. ಎಂದಿಗೂ ತಮ್ಮ ಕುಟುಂಬಸ್ಥರನ್ನು ಸಿಎಂ ಮಾಡುವ ದುರಾಸೆ ಅವರಿಗಿರಲಿಲ್ಲ. ಮಹಾರಾಷ್ಟ್ರದಲ್ಲಿ 3 ಪಕ್ಷಗಳು 1 ಮನೆ 3 ಬಾಗಿಲಿನಂತಾದವು. ಆದ್ದರಿಂದ ಎನ್ಸಿಪಿ ಮುಂದೆ ಬಂದು ಡಿಸಿಎಂ ಸ್ಥಾನ ಪಡೆದು ಬಿಜೆಪಿಗೆ ಸಿಎಂ ಸ್ಥಾನವನ್ನು ನೀಡಿ ಸರ್ಕಾರ ರಚಿಸಲು ಅನುವು ಮಾಡಿಕೊಟ್ಟಿದೆ. ಇನ್ನು ಶಿವಸೇನೆಗೆ ಇದು ಎಂದೂ ಮರೆಯಲಾಗದ ಒಂದು ಅನುಭವ. ಮೈತ್ರಿ ಧರ್ಮಕ್ಕೆ ಶಿವಸೇನೆ ದ್ರೋಹವನ್ನು ಮಾಡಿದೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಒಳ್ಳೆಯ ಪಾಠವನ್ನು ಕಲಿತಿದೆ. ಇನ್ನು ಬಿಜೆಪಿ ಮಹಾರಾಷ್ಟ್ರದಲ್ಲಿ 5 ವರ್ಷಗಳ ಕಾಲ ಉತ್ತಮ ಆಡಳಿತವನ್ನು ನಡೆಸಲಿದೆ ಎಂದಿದ್ದಾರೆ. ಮಾಡಿದ್ರಿಂದ ನಮಗೆ ಬಹಳಷ್ಟು ಹಿನ್ನೆಲೆ ಆಯಿತು. ಹಿಂದೆ 5 ವರ್ಷದ ಹಿಂದೆ ನಾವು ಮತ್ತು ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಶಿವಸೇನಾ ಫ್ರೆಂಡ್ಲಿ ಗೇಮ್ ಆಗಿತ್ತು. ಅಂದರೆ ಅವರು ಪ್ರತ್ಯೇಕವಾಗಿ ಚುನಾವಣೆ ಮಾಡಿದರು, ನಾವು ಪ್ರತ್ಯೇಕವಾಗಿ ಚುನಾವಣೆ ಮಾಡಿದ್ವಿ. ಮಹಾರಾಷ್ಟ್ರದ ಅನೇಕ ಮುಖಂಡರ ಅಭಿಪ್ರಾಯವೂ ಕೂಡ ಅದೇ ಆಗಿದೆ. ನಾವು ಪ್ರತ್ಯೇಕವಾಗಿ ಚುನಾವಣೆಗೆ ಹೋದರೆ 150ರಿಂದ 160 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ಆದರೆ ಬಹುದಿನಗಳಿಂದ ನಮ್ಮ ಜೊತೆಗೆ ಮಿತ್ರ ಪಕ್ಷವಾಗಿ NDAದಲ್ಲಿ ಇದ್ಕೊಂಡು ಅವರು ನಮ್ಮ ಜೊತೆಗಿದ್ದಾರೆ ಅಂತಕ್ಕಂಥ ಒಂದು ಹಿನ್ನೆಲೆ ಇಟ್ಕೊಂಡು ನಾವು ಯಾವಾಗ